ಇಂದು ಪ್ರಕೃತಿಯಲ್ಲಿ ನೂರಾರು ವಿಸ್ಮಯಗಳಿವೆ. ಮನುಷ್ಯನ ಊಹೆಗೂ ನಿಲುಕದ ಅಚ್ಚರಿಗಳಿವೆ. ಮಾನವ ತಾನು ಎಲ್ಲವನ್ನ ಸಾಧಿಸುತ್ತೇನೆ ಎಂದು ಹೊರಟ್ರೆ ಮಾನವನ ಕೈಗೂ ನಿಲುಕದ ವೈಚಿತ್ರ್ಯಗಳನ್ನ ಈ ಪ್ರಕೃತಿ ಪ್ರದರ್ಶಿಸುತ್ತದೆ. ಅದಕ್ಕೆ ಒಂದು ಉದಾಹರಣೆಯೇ ಕುರುಂಜಿ ಹೂವು. ಬರೋಬ್ಬರಿ 12 ವರ್ಷಗಳಿಗೊಮ್ಮೆ ಈ ನೀಲ ಕುರುಂಜಿ ಹೂವು ಅರಳುತ್ತದೆ. ಆದರೆ ಇದನ್ನ ನೋಡಬೇಕು ಅಂತ ಹೇಳಿದ್ರೆ ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿ ದತ್ತಪೀಠ ಮಾಣಿಕ್ಯಧಾರ ಜಲಪಾತದತ್ತ ಸಾಕಬೇಕು. ಸರಿಸುಮಾರು 2000ಕ್ಕೂ ಅಧಿಕ ಎಕರೆ ಪಶ್ಚಿಮ ಘಟ್ಟದಲ್ಲಿ ಈ ಅತ್ಯಪರೂಪದ ನೀಲ ಕುರುಂಜಿ ಹೂವು ಕಾಣಲು ಸಾಧ್ಯ. ಹೂವುಗಳ ಬೆಟ್ಟವನ್ನ ನೋಡಲೆಂದೇ ದೂರದ ಊರಿನಿಂದ ಜನತೆ ಪ್ರವಾಸಿಗರಾಗಿ ಆಗಮನವನ್ನ ಮಾಡ್ತಾ ಇದ್ದಾರೆ. ಬೆಟ್ಟಗಳೆಲ್ಲ ನೀಲಿ ಹೊದ್ದಂತೆ ಭಾಸವಾಗ್ತಾ ಇದ್ದು ಇಡೀ ಪಶ್ಚಿಮ ಘಟ್ಟದ ವನಸಿರಿಗೆ ನೀಲಿಯ ಚಿತ್ತಾರ ಬಿಡಿಸಿದ ಸೀರೆ ಉಟ್ಟಂತೆ ಕಂಡು ಬರ್ತಾ ಇದೆ. ದಕ್ಷಿಣ ಭಾರತದ ಇತರ ಕಡೆಗಳಲ್ಲಿ ಬಿಡುವಂತಹ ಈ ಹೂವಿಗೆ ಇಷ್ಟೊಂದು ಗಾಢವಾದ ಬಣ್ಣಗಳು ಇರುವುದಿಲ್ಲ ಎನ್ನುವುದು ಕೂಡ ವಿಶೇಷ. ಇದರ ವೈಜ್ಞಾನಿಕ ಹೆಸರು ಸ್ಟ್ರೋಬಿಯಂತಸ್ ಕುಂತಿಯಾನ. ನೀಲಗಿರಿ ಬೆಟ್ಟವನ್ನ ಈ ಹೆಸರಿನಲ್ಲಿ ಗುರುತಿಸಲ್ಪಡಲು ಈ ಹೂವೇ ಕಾರಣ ಎಂದು ಜನ ಹೇಳ್ತಾರೆ. 2006ರಲ್ಲಿ ಚಿಕ್ಕಮಗಳೂರಿನ ಬಾಬಾ ಬುಡನ್ಗಿರಿ, ಮುಳ್ಳಯ್ಯನಗಿರಿ, ಸೀತಳಯ್ಯನಗಿರಿ ಭಾಗಗಳಲ್ಲಿ ನೀಲಕುರುಂಜಿ ಅರಳಿ ನಿಂತಿತ್ತು. ಕರ್ನಾಟಕದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಚಂದ್ರದ್ರೋಣ ಪರ್ವತ, ಬಳ್ಳಾರಿ ಜಿಲ್ಲೆಯ ಸಂಡೂರು, ಕೇರಳ ರಾಜ್ಯದ ಇಡುಕ್ಕಿ ಜಿಲ್ಲೆಯ ಮುನ್ನಾರ್ಗಳಲ್ಲಿ ನೀಲಕುರುಂಜಿ ಅರಳುತ್ತದೆ. ಹೂವಾಗಿ ಒಣಗಿ ಬೀಜ ಉದುರಿ ಮತ್ತೆ ಗಿಡವಾಗಿ ಮತ್ತೆ ಹೂವಾಗುವುದಕ್ಕೆ ತೆಗೆದುಕೊಳ್ಳುವ ಅವಧಿ 12 ವರ್ಷ. ಒಮ್ಮೆ ಅರಳಿದ್ರೆ ಸುಮಾರು 30ರಿಂದ 40 ದಿನಗಳ ಕಾಲ ಅರಳುತ್ತದೆ.